ನಾವು ದಿನ ಚಪಾತಿ ಮಾಡೋ ಥರನೇ ಒಂದು ಚೂರು ಮೈದಾ ಹಿಟ್ಟು ಹಾಕ್ಕೊಳ್ಳದೆ ಗೋಧಿ ಹಿಟ್ಟಿನಲ್ಲಿ ಹೂವಿನ ಥರ ಮೆದುಮೆದುವಾಗಿರುವಂತಹ ಕಾಯಿ ಹೋಳಿಗೆನ ತುಂಬಾ ಸುಲಭವಾಗಿ ಮತ್ತು ರುಚಿಯಾಗಿ ದಿಢೀರಂತ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಬರೀ 10 ನಿಮಿಷ ಸಾಕು ಈ ಹೋಳಿಗೆನ ಮಾಡಲಿಕ್ಕೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ತುಂಬಾ ಸುಲಭವಾಗಿರುವಂತಹ ಕಾಯಿ ಒಬ್ಬಟ್ಟನ್ನು ಮಾಡಲಿಕ್ಕೆ ನಾನು ಮೊದಲು ಹೂರಣನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ 2 ಕಪ್ಪಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ. 2 ಕಪ್ಪಷ್ಟು ಕಾಯಿ ತುರಿ ಹಾಕೋದಿದ್ರೆ 1 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದೊಂಚೂರು ಬಿಸಿ ಮಾಡ್ಕೊಳ್ಳಿ. ಬಿಸಿಯಾದ ನಂತರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊತಾ ಇದ್ದೇನೆ. ತುಪ್ಪ ಚೂರು ಬಿಸಿಯಾದ ನಂತರ ಇವಾಗ ಇದಕ್ಕೆ ಕಾಯಿ ತುರಿಯನ್ನು ಹಾಕೊಳ್ಳೋಣ. ಒಂಚೂರು ಇದನ್ನು ನಾವು ಹುರಿದ್ಕೋಬೇಕು. ನೋಡಿ, ಕಾಯಿ ತುರಿದು ಪಸೆ ಇರುತ್ತಲ್ವ, ಅದೊಂಚೂರು ಆರಿದ ನಂತರ ಇವಾಗ ನಾವು ಇದಕ್ಕೆ ಬೆಲ್ಲನ ಹಾಕೊಳ್ಳೋಣ. ಪುಡಿ ಮಾಡಿಟ್ಟಿರುವಂಥ ಬೆಲ್ಲ ಹಾಕ್ಕೊಳ್ಳಿ, ಬೇಗ ಕರಗುತ್ತೆ. 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಏಲಕ್ಕಿನ ಗುದ್ಬಿಟ್ಟು ಹಾಕೊಳ್ಳಿ. ಇವಾಗ ಇದನ್ನ ಮತ್ತೆ ನಾವು ಮಿಕ್ಸ್ ಮಾಡ್ತಾ ಬೆಲ್ಲನ ಸ್ವಲ್ಪ ನೀರು ಮಾಡ್ಕೋಬೇಕು. ಬೆಲ್ಲ ಸ್ವಲ್ಪ ಕರಗ್ತಾ ಇದೆ. ತುಂಬ ಜಾಸ್ತಿ ಹೊತ್ತು ಇದನ್ನ ನಾವು ಹುರ್ಕೊಳ್ಳೋದು ಬೇಡ. ನೋಡಿ, ಇಷ್ಟೇ ಸಾಕು. ಈ ಹದ ಇದೆಯಲ್ವ, ಇಷ್ಟೇ ಸಾಕು. ಇವಾಗ ನಾನು ಸ್ಟವ್ವನ್ನು ಬಂದ್ ಮಾಡ್ತಾ ಇದ್ದೇನೆ. ಸ್ಟವ್ ಬಂದ್ ಮಾಡಿ ಕೆಳಗಡೆ ಇಳಿಸಿದ್ದೇನೆ. ಒಂಚೂರು ತಣ್ಣಗಾಗಲಿ. ಅದಾದ ನಂತರ ಒಂಚೂರು ಗ್ರೈಂಡ್ ಮಾಡಿಬಿಟ್ಟು ನಾವು ಹೂರಣನ ರೆಡಿ ಮಾಡ್ಕೋಬೇಕು. ಚೂರು ತಣ್ಣಗಾದ ನಂತರ ಇದನ್ನೊಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಈಗ ಇದನ್ನು ಒಂದು ಚೂರು ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ತುಂಬ ಗ್ರೈಂಡ್ ಮಾಡಬಾರ್ದು. ನೋಡಿ, ಈ ಹದಕ್ಕೆ ಗ್ರೈಂಡ್ ಮಾಡಿದರೆ ಸಾಕು. ನೋಡಿ, ಕಾಯಿದು ಹೂರಣ ರೆಡಿ ಆಗಿದೆ. ಕರೆಕ್ಟಾಗಿ ನಮಗೆ ಈ ಥರ ಉಂಡೆ ಮಾಡೋದಕ್ಕೆ ಬರುತ್ತೆ. ಇವಾಗ ನೋಡಿ, ನಾನು ಇದನ್ನ ಗೋಧಿ ಹಿಟ್ಟಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಮೈದಾ ಯೂಸ್ ಮಾಡ್ತಾ ಇಲ್ಲ. ಮೈದಾ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ. ಗೋಧಿ ಹಿಟ್ಟಲ್ಲಿ ತುಂಬಾ ಸುಲಭವಾಗಿ ಚಪಾತಿ ಮಾಡಿದಾಗಲೇ ಮಾಡ್ಬೋದು. 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ. ಕಲ್ಲರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ. ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ, ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೇನೆ. ಇದನ್ನ ಚೂರು ಮಿಕ್ಸ್ ಮಾಡ್ಕೊಳ್ಳಿ. ರವೆ ಏನು ಹಾಕೊಳ್ಳೋದು ಬೇಡ. ತುಂಬಾ ಸಿಂಪಲ್ ಆಗಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲಿಗೆ ಅರ್ಧದಷ್ಟು ನೀರನ್ನು ಹಾಕೊಂಡು ಫಸ್ಟ್ ಕಲಿಸ್ಕೋಬೇಕಿದ್ನ. ಇವಾಗ ನೋಡಿ, ಹಿಟ್ಟು ಒದ್ದೆ ಆಗೋ ಥರ ಕಲಿಸಿದ್ದೇನೆ. ಮಿಕ್ಕಿರೋ ನೀರನ್ನು ಕೂಡ ಹಾಕೊಂಡು ಇವಾಗ ಚೆನ್ನಾಗಿ ಅಂಟು ಬರೋ ಥರ ಕಲಿಸ್ಕೋಬೇಕು. ಈಗ ತುಂಬಾ ಚೆನ್ನಾಗಿ ಅಂಟು ಬರೋ ಥರ ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ನೋಡಿ, ತುಂಬಾ ಚೆನ್ನಾಗಿ ಅಂಟು ಬರೋ ಥರ, ಈ ಥರ ಅಂಟು ಬರೋ ಥರ ನಾದ್ಕೋಬೇಕು. ಒಂದ್ಸರಿ ಈ ಥರ ಹಿಟ್ಟು ಅಂಟಾದ ನಂತರ ಇದಕ್ಕೆ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಯಾವುದಾದ್ರೂ ಆಗುತ್ತೆ. ಇದನ್ನ ಹಾಕೊಂಡು ಮತ್ತೊಂದು ಸರಿ ನಾವು ನೀಟಾಗಿ ಕಲಿಸ್ಕೋಬೇಕು. ಯಾಕಂತಂದರೆ ಹಿಟ್ಟು ಎಷ್ಟು ಹದ ಮತ್ತು ಎಷ್ಟು ಅಂಟಾಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಈ ಹೋಳಿಗೆ ಮಾಡೋದಕ್ಕೆ ಆಗುತ್ತೆ. ಇವಾಗ ನೋಡಿ ಎಷ್ಟು ಅಂಟಾಗಿದೆ ಅಂತ ಈ ಹಿಟ್ಟು. ನಿಮಗೆ ಫಸ್ಟ್ ಟೈಮ್ ನೋಡಿದಾಗ ಮೈದಾ ಹಿಟ್ಟು ಅಂತ ಅನಿಸುತ್ತೆ, ಬಟ್ ಇದು ಆ್ಯಕ್ಚುಲಿ ಗೋಧಿ ಹಿಟ್ಟಿರುವಂಥ ಕಲಿಸಿರುವಂಥದ್ದು. ಪರ್ಫೆಕ್ಟಾಗಿ ರೆಡಿ ಆಗಿದೆ. ನೋಡಿ, ಕಣಕ ಅಥವಾ ಈ ಹಿಟ್ಟು ರೆಡಿ ಹೋಳಿಗೆ ಮಾಡಲಿಕ್ಕೆ ನಿಮಗೆ ಎಳೆದಾಗ ಈ ಥರ ರಬ್ಬರ್ ಥರ ಬರಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಮತ್ತು ಇದನ್ನ ನೆನೆಸಿಡೋ ಅವಶ್ಯಕತೆ ಇಲ್ಲ. ನಾನು ನೋಡಿ ಇಮಿಡಿಯೇಟಾಗಿ ಇವಾಗಲೇ ನಿಮಗೆ ಈ ಹೋಳಿಗೆ ಮಾಡಿ ತೋರಿಸ್ತೇನೆ. ಇಷ್ಟು ದೊಡ್ಡ ಉಂಡೆನ ತಗೊತೀನಿ ಹಿಟ್ಟಿದ್ದು, ಅಥವಾ ಇದಕ್ಕಿಂತ ಬೇಕಾದರೆ ಸ್ವಲ್ಪ ಚಿಕ್ಕದಾಗಲೂ ತಗೊಳ್ಳಿ, ಏನು ತೊಂದರೆ ಇಲ್ಲ. ಜಸ್ಟ್ ಒಂಚೂರು ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಮೇಲ್ಗಡೆಯಿಂದ ಆಯಿಲನ್ನು ಸವರ್ಕೋಬೇಕು. ನಾವು ಲಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆ 2 ಕಡೆ ಕೂಡ ನೀಟಾಗಿ ನಾವು ಚಪಾತಿನ ಯಾವ ಥರ ಲಟ್ಟಿಸ್ಕೊತೀವಿ ಅದೇ ಥರ ಲಟ್ಟಿಸ್ಕೋಬೇಕು. ಒಂದು ನೆನ್ಪಿಡಿ, ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗೋದು ಬೇಡ. ಸ್ವಲ್ಪ ದಪ್ಪನೇ ಇರಲಿ. ನೋಡಿ, ಈ ಥರ ಸ್ವಲ್ಪ ದಪ್ಪನೇ ಇರಲಿ. ಇವಾಗ ನಾವಿದಕ್ಕೆ ಸ್ವಲ್ಪ ಹೂರಣನ ಹಾಕೋಬೇಕು. ನಾನು ಯಾಕೆ ಉಂಡೆ ಮಾಡಿ ಮಾಡ್ತಾ ಇಲ್ಲ ಅಂತಂದರೆ ಅದು ತುಂಬ ಕಷ್ಟದ ಸ್ಟೆಪ್. ಅದರ ಬದಲಾಗಿ ಈ ಥರ ಮಾಡೋದು ತುಂಬಾ ಸುಲಭ. ಸ್ವಲ್ಪ ಹೂರಣನ ಈ ಥರ ಸೆಂಟ್ರಲ್ಲಿ ಹಾಕೋಬೇಕು. ಇವಾಗ
ಇದನ್ನ 4 ಬದಿಯಿಂದ ಫೋಲ್ಡ್ ಮಾಡ್ಕೊತಾ ಇದ್ದೇನೆ. ಇದು ಆ್ಯಕ್ಚುಲಿ ಸ್ವಲ್ಪ ಸ್ಕ್ವೇರ್ ಟೈಪ್ ಬರುತ್ತೆ, ಬಟ್ ಏನು ತೊಂದರೆ ಇಲ್ಲ. ನೋಡಿ ಈ ಥರ. ಈ ಥರ ಒಂದ್ಸರಿ ಫೋಲ್ಡ್ ಮಾಡ್ಕೊಂಡಾದ ನಂತರ ನಾವೇನು ಮಾಡಬೇಕು, ಇದನ್ನ ಮತ್ತೊಂದು ಸರಿ ನೀಟಾಗಿ ಲಟ್ಟಿಸ್ಕೋಬೇಕು. ನಿಮ್ಗೆ ಇದನ್ನ ಬೇಕಾದರೆ ಲಟ್ಟಿಸ್ಕೋಬೇಕು ಅಂತಲೇ ಇಲ್ಲ, ಹಿಟ್ಟು ಮೆತ್ತಗಾಗಿದ್ರೆ ನೋಡಿ ಈ ಥರ ಕೈಯಿಂದ ಪ್ರೆಸ್ ಮಾಡಿ ಬೇಕಾದರೂ ನಾವು ಮಾಡ್ಕೋಬಹುದು. ನಿಮ್ಮ ಚಾಯ್ಸ್, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಒಂದ್ಸರಿ ನಾವು ಹೂರಣ ಹಾಕಿ ಫೋಲ್ಡ್ ಮಾಡಿದ ನಂತರ ಕೈಯಿಂದನೇ ಈ ಥರ ಮಾಡಿದರೆ ಒಳ್ಳೆಯದು. ಯಾಕಂತಂದರೆ ತುಂಬ ನೀಟಾಗಿ ಬರುತ್ತೆ. ಲಟ್ಟಿಸ್ಕೊಳ್ಳೋಕೆ ಹೋಗೋದು ಬೇಡ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಹೀಗೆ ನೋಡಿ, ಇಷ್ಟು ದೊಡ್ಡದು ಸಾಕು. ನಾವು ತುಂಬ ದೊಡ್ಡದು ಮಾಡಿದರೆ ಏನು ಅಂತಂದರೆ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಬ್ರೇಕ್ ಆಗ್ಬೋದು, ಅಂದರೆ ಹರಿಬೋದು. ಅದಕ್ಕೋಸ್ಕರ ಇಷ್ಟು ಸಾಕು. ಈಗ ಸ್ಟವ್ ಮೇಲೆ ಒಂದು ತವನ ಬಿಸಿ ಮಾಡಿಬಿಟ್ಟು, ಅಂದರೆ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ತವನ. ಅದಕ್ಕೆ ಸ್ವಲ್ಪ ತುಪ್ಪನ ಸವರಬೇಕು ತವಕಾದ ನಂತರ ಈ ಹೋಳಿಗೆನ ಅಥವಾ ಈ ಒಬ್ಬಟ್ಟನ್ನು ಈ ಥರ ಹಾಕೋಬೇಕು ನಿಧಾನಕ್ಕೆ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಸವರ್ಕೋಬಹುದು. ಒಂದು ಸೈಡ್ ಸ್ವಲ್ಪ ಕಾದ ನಂತರ ಇದನ್ನ ನೀಟಾಗಿ ತೆಗೆದು ಮಗುಚಿ ಹಾಕಬೇಕು. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ, ತುಂಬಾನೇ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿ ಆಗ್ತಾ ಇದೆ. ಬೇಕಿದ್ರೆ ಮತ್ತೊಂದು ಸ್ವಲ್ಪ ನಾವು ಮೇಲ್ಗಡೆಯಿಂದ ಈ ಥರ ತುಪ್ಪನ ಸವರ್ಕೊಳ್ಳೋಣ. ಕಾದ ನಂತರ ತೆಗೆದ್ಬಿಡೋಣ. ಹೋಳಿಗೆನ ತುಂಬ ಕಾಯಿಸಬಾರ್ದು. ತುಂಬಾನೇ ಚೆನ್ನಾಗಿ ಕಾದಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ ಕೂಡ. ನೋಡಿ ಇಷ್ಟೇ, ಎಷ್ಟು ಸುಲಭವಾಗಿ ನಾವು ಚಪಾತಿನ ಡೈಲಿ ಮಾಡ್ತೀವಲ್ವ ಅದೇ ಥರ ಈ ಹೋಳಿಗೆನ ಮಾಡ್ಕೊಂಡ್ವಿ ಅಂತ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಗೋಧಿ ಹಿಟ್ಟಲ್ಲಿ ಹೋಳಿಗೆನ ಮಾಡೋದಿದ್ರೆ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ತುಂಬ ಅಂಟಾಗೋ ಥರ ಕಲಿಸ್ಕೋಬೇಕು. ಅಂಟಾಗೋ ಥರ ಕಲಿಸಿದ್ರೆ ನಾವು ನೆನೆ ಇಡುವಂತಹ ಅವಶ್ಯಕತೆ ಇಲ್ಲ. ಇನ್ನೊಂದು ಏನು ಅಂತಂದರೆ, ಚಪಾತಿ ಮಾಡ್ತೀವಲ್ವ, ಅಂದರೆ ಹೋಳಿಗೆಗೆ ನಾವು ಚಪಾತಿ ಥರ ಲಟ್ಟಿಸ್ಕೊತೀವಲ್ವ, ಆವಾಗ ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳೋಕ್ಕೆ ಹೋಗೋದು ಬೇಡ. ಸ್ವಲ್ಪ ದಪ್ಪಗೆ ಇರಲಿ. ಹೂರಣ ಹಾಕಿದ ನಂತರ ಕೈಯಿಂದನೇ ಮೆದುವಾಗಿ ಪ್ರೆಸ್ ಮಾಡಿ ಹೋಳಿಗೆ ಥರ ಮಾಡ್ಕೋಬಹುದು. ತುಂಬಾ ಸುಲಭವಾಗಿ ಈ ಹೋಳಿಗೆನ ಮಾಡ್ಕೋಬಹುದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.